ಕೊಲ್ಲಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವತಿರ್ದು ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಅಭಿವೃದ್ಧಿ ಸಮಿತಿ ಬೊಕ ಕೋಟೆಕಾರ್ ಬ್ರಾಹ್ಮಣ ಪರಿಷತ್ತದ ಸಹಕಾರಡು ಪರಿಸರದ ಸುಮಾರು 250 ಕುಟುಂಬಗಳಿಗೆ ಅರಿ ದಿನಬಳಕೆ ಸಾಮಗ್ರಿಗಳನ್ನು ಶುಕ್ರವಾರ ಶ್ರೀ ಕ್ಷೇತ್ರಡು ವಿತರಣೆ ಮಾಡ್ತೀರು. ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಶ್ರೀಮತಿ ಸೌಮ್ಯ ಭಾಸ್ಕರ್ ಐತಾಳ್ ದಂಪತಿಲು ಕಿಟ್ ವಿತರಣೆ ನಡಪಾಯರು. ಕೊರೋನಾ ಪಂಪಿನ ಮಹಾಮಾರಿ ಇಡೀ ಜಗತ್ತಿಡು ಅಲ್ಲೋಲ ಕಲ್ಲೋಲ ಮತ್ತದನು ಇಂದನ್ನು ನಾಶ ಮನ್ಪೋಡಾಂಡ ಇಲ್ಲಡೆ ಕುಲ್ಲುನವೇ ಮಲ್ಲ ಮರ್ದು ಅಣ ಇಂಚ ಇಲ್ಲಡು ಕುಲ್ಲುದಾನಗ ಬೆನ್ಪುನ ವರ್ಗ ದಿನಗೂಲಿ ದಕ್ಲೆಗೆ ದಾಲ ಇಜ್ಜಂದಿನ ಸ್ಥಿತಿ ಕಷ್ಟಡು ಉಪ್ಪುನಕಲು ಬಂಗಡ ಉಪ್ಪುನಕಲ್ನ ಕೈಪತ್ತು ನಾವು ಅಮರ್ದ ಆಪಿನಾಥ ಸಗಾಯ ಮನ್ಪುನವೇ ಇತ್ತೆ ನಮ್ಮ ಮನ್ಪುಡಾಯಿನ ಬೇಲೆ ಶ್ರೀ ಕ್ಷೇತ್ರದ ವತಿರದಲ್ಲ ಒಂತೆ ಜನಕ್ಕೆ ದಿನಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದ. ಕೊರೋನಾ ವೈರಸ್ ನಾಶ ಆದ ಮಾತೆರೆಗಳ ಎಡ್ಡೆ ಆವಡಿಂದ ಪನ್ಪುಣವೇ ನಮ್ಮ ಪ್ರಾರ್ಥನೆ ಪಡೆದು ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದ ಪ್ರಾರ್ಥನೆ ಸಂದಾಯಿರು. ಸಹಸ್ರವಕ್ತ್ರಂ ದ್ವಿಸಹಸ್ರಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದುಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇವತ್ತಿನ ಸಂದರ್ಭದಲ್ಲಿ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿಯನ್ನು ಪರಿಪೂರ್ಣ ಪ್ರಾರ್ಥನೆ ಮಾಡಿಕೊಂಡು ಏನೋ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಊರಿಗೆ ಎಲ್ಲ ಒಂದು ಭಯದ ವಾತಾವರಣ ಬಂದಿದೆ. ಆದ್ದರಿಂದಾಗಿ ಜನಗಳು ತಮ್ಮ ಕೆಲಸ ಕಾರ್ಯ ಇಲ್ಲದೆ ಕಷ್ಟಗಳಲ್ಲಿ ದುಃಖಗಳಿದ್ದಾರೆ. ಹಾಗೆ ಇದಕ್ಕೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನಮ್ಮ ರಾಜ್ಯ ಸರ್ಕಾರ ಅದೇ ಪ್ರಕಾರ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಆ ಒಂದು ಆಹಾರ ಸಾಮಗ್ರಿಯ ವಿತರಣೆ ಮಾಡುವಂಥ ಕರ್ತವ್ಯವನ್ನು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾಯಿವೆ. ಅದೇ ಪ್ರಕಾರ ನಾವು ಸಣ್ಣ ಮಟ್ಟಿಗೆ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿಯ ಕ್ಷೇತ್ರದ ವತಿಯಿಂದ ಅದೇ ಪ್ರಕಾರ ನಾವು ಒಂದು ಸಣ್ಣ ರೀತಿಯಲ್ಲಿ ಆಹಾರ ಸಾಮಗ್ರಿಗಳನ್ನು ಜನಗಳಿಗೆ ಒದಗಿಸಿ ಅವರ ಕಷ್ಟಗಳಿಗೆ ನಮ್ಮಿಂದಾದಂಥ ಸಹಾಯವನ್ನು ಮಾಡುವ ಅಂತ ನಾವೊಂದು ಸಂಕಲ್ಪಿಸಿದ್ದೇವೆ. ಆ ಸಂಕಲ್ಪ ಪ್ರಕಾರ ನಮಗೆ ನಮ್ಮ ಸಮಿತಿಯಲ್ಲಿರುವಂಥ ಎಲ್ಲರೂ ಅದಕ್ಕೆ ಸಹಕರಿಸಿದ್ದಾರೆ. ಅದೇ ಪ್ರಕಾರ ನಾವು ಈ ಒಂದು ಕಾರ್ಯವನ್ನು ಜೋಡಣೆ ಮಾಡುವಾಗ ನಮ್ಮ ಕೋಟೆಕಾರ ಬ್ರಾಹ್ಮಣ ಪರಿಷತ್ತು ಸಹ ನಾವು ಸಹ ನಿಮ್ಮೊತ್ತಿಗೆ ಇದ್ದೇವೆ ಅಂತೇಳಿ ಅವರ ಸಹಕಾರವನ್ನು ಅದೇ ಪ್ರಕಾರ ಹರೀಶ್ ಉಳ್ಯ ಅಂತ ಕರಾಟೆ ಇಲ್ಲಿ ಕ್ಲಾಸ್ ಆಗ್ತಾ ಉಂಟು, ಅವರು ಸಹ ಇದಕ್ಕೆ ಸ್ಪಂದಿಸಿದ್ದಾರೆ. ಹಾಗೆ ಎಲ್ಲರೂ ನಾವು ಒಟ್ಟಾಗಿಕೊಂಡು ಸಣ್ಣ ನಮ್ಮಿಂದ ಆಗುವಂಥ ಸೇವೆಯನ್ನು ಮಾಡಬೇಕು ಅಂತೇಳಿ ನಾವು ಸಂಕಲ್ಪಿಸಿದ್ದೇವೆ. ಆದ್ದರಿಂದ ಎಲ್ಲ ಕೊಟ್ಟಂಥ ದಾನಿಗಳಿಗೆ ತಿಕೊಳ್ಳುವಂಥವರಿಗೆ ಎಲ್ಲರಿಗೂ ಅವರ ಕಷ್ಟಗಳು ತಾಪತ್ರೆಗಳು ಈಗ ಏನು ನಮ್ಮ ದೇಶಕ್ಕೆ ಈ ಒಂದು ಗಂಡಾಂತರ ಬಂದಿದ ಅದರಿಂದ ಎಲ್ಲವನ್ನು ಪರಿಹಾರ ಮಾಡಿ ಆ ನಾಗಬ್ರಹ್ಮ ತಾಯಿ ಅನ್ನಪೂರ್ಣೇಶ್ವರಿ ಈ ಗ್ರಾಮ ಸಂಬಂಧಪಟ್ಟಂಥ ಸೋಮನಾಥೇಶ್ವರ ಎಲ್ಲ ಸತ್ಯಗಳು ನಾವು ಏನು ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವ ಅಂಥ ಒಂದು ಶಕ್ತಿಯಿಂದ ಬಂದಂಥ ಈ ದುಷ್ಟವಾದಂಥ ಏನು ತೊಂದರೆಗಳು ರೋಗಗಳುಂಟು ಅದೆಲ್ಲ ದೂರಾಗಿ ಈ ಮೇಲ್ಗಾಲದಲ್ಲಿ ಎಲ್ಲ ಜನಗಳು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ ನಾವು ಸೌಹಾರ್ದದಲ್ಲಿ ಬದುಕುವಂಥ ಭಾಗ್ಯವನ್ನು ಎಲ್ಲರಿಗೆ ಅನುಗ್ರಹಿಸಿ ರಕ್ಷಣೆ ಮಾಡಿ ಅಂತೇಳಿ ಇವತ್ತಿನ ಒಂದು ಸಂದರ್ಭದಲ್ಲಿ ಆ ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಿ ಎಲ್ಲರ ಆರೋಗ್ಯವನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಈ ಸಣ್ಣ ಮಟ್ಟಿನಲ್ಲಿ ಆಹಾರ ಸಾಮಗ್ರಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ನಮ್ಮ ಸೇವಾ ಸಮಿತಿಯಲ್ಲಿದ್ದಂಥ ಇದಕ್ಕೆ ಮುತುವರ್ಜಿ ವಹಿಸಿದವರು ನಮ್ಮ ಗಣೇಶ್ ಕೊಲ್ಯ, ಅದೇ ಪ್ರಕಾರ ಆನಂದ ಶೆಟ್ರು, ಅದೇ ಪ್ರಕಾರ ದಿನೇಶ್ ಮರವಳ್ಳಿ ಎಲ್ಲ ಸಹ ನಾವು ಸಮಿತಿಯವರು ಸೇರಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಕೋಟೆಕಾರ ಬ್ರಾಹ್ಮಣ ಪರಿಷತ್ತದ ಪ್ರಮುಖರು ಸರ್ವಶ್ರೀ ದೇವೇಶ್ ಸರಳಯ, ಕೇಶವ ಭಟ್ ಬೀರಿ, ಮಂಜುನಾಥ ಭಟ್ ತಲಪಾಡಿ, ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿದ ಸರ್ವಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ರವೀಂದ್ರನಾಥ ಪೂಂಜ, ಸುರೇಶ್ ಭಟ್ನಗರ, ಆನಂದ್ ಶೆಟ್ಟಿ, ರಾಮಚಂದ್ರ ಪಿಲಾರ್, ದಿನೇಶ್ ಮರಳಿ, ಗಣೇಶ್ ಕೊಲ್ಯ, ದೀಪಕ್ ಪಿಲಾರ್, ಮೋಹನ್ದಾಸ್ ಶೆಟ್ಟಿ ನೆತ್ತಿಲ, ಗೋಪಾಲಕೃಷ್ಣ ಮೇಲಂಟ,
ತಿಲಕ್ ಕೊಲ್ಯ, ರವೀಂದ್ರ ಕುಂಪಲ, ರವೀಂದ್ರ ಶೆಟ್ಟಿ ಮೂನ್ಲೈಟ್, ಕಿಶೋರ್ ಕೊಲ್ಯ, ಮಹಿಳಾ ಸಮಿತಿದ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಶ್ರೀಮತಿ ದೇವಕಿ ರಾಘವ ಕೊಲ್ಯ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.